ಮಾನವ ಕುಲದ ಇತಿಹಾಸ ಪೂರ್ವದಿಂದ ಪ್ರಪಂಚದಾದ್ಯಂತ ಅನೇಕ ವಿಲಕ್ಷಣ ಪದ್ಧತಿಗಳು ಚಾಲ್ತಿಯಲ್ಲಿವೆ. ಆಧುನಿಕ ಪದ್ಧತಿಯ ದಾಳಿಯಿಂದ ಕೆಲವು ಪದ್ಧತಿಗಳು ಮಸುಕಾಗುತ್ತೆ, ಆದರೆ ಕೆಲವೊಂದನ್ನ ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲ. ಕುಲೆತ ಮದಿಮೆ ತುಳುನಾಡಿನಲ್ಲಿ ಯುಗದಿಂದಲೂ ಪ್ರಚಲಿತದಲ್ಲಿದ್ದ ಇಂತಹ ಪದ್ಧತಿಗಳಲ್ಲಿ ಒಂದಾಗಿದೆ. ಆಟಿ ತಿಂಗಳಲ್ಲಿ ವಿಶೇಷವಾಗಿ ಈ ಕುಲೆ ಮದಿಮೆ ನಡೆಯುತ್ತೆ. ಅಂದ್ರೆ ಇಬ್ಬರು ಆತ್ಮಗಳು ಅಥವಾ ಸತ್ತವರ ಆತ್ಮಗಳ ನಡುವಿನ ಮದುವೆ. ತುಳುನಾಡು ಜೊತೆಗೆ ಇದನ್ನು ಭಾರತದ ಇತರೆ ಭಾಗಗಳಲ್ಲಿಯೂ ಆಚರಿಸಲಾಗುತ್ತೆ. ಇದು ಒಂದು ಸಂಪ್ರದಾಯವಾಗಿದೆ. ಯಾಕೆ ಮದುವೆ ಮಾಡ್ತಾರೆ ಅಂದ್ರೆ, ಮದುವೆ ಆಗದೆ ಯುವಕ ಅಥವಾ ಯುವತಿ ಮರಣ ಹೊಂದಿದ ಅಗಲಿದ ಆತ್ಮಗಳಿಗೆ ಇದು ತೃಪ್ತಿ ಮತ್ತು ಸಂಪೂರ್ಣತೆಯನ್ನ ತರುತ್ತದೆ ಎಂಬ ನಂಬಿಕೆಯ ಮೇಲೆ ಈ ಆಚರಣೆ ಆಚರಿಸಲಾಗುತ್ತೆ. ಒಂದು ಕುಟುಂಬದಲ್ಲಿ ಜೀವಂತವಾಗಿರುವ ಹುಡುಗಿ ಅಥವಾ ಹುಡುಗನಿಗೆ ಮೈತ್ರಿ ಮಾಡಿಕೊಳ್ಳಲು ವಿಳಂಬವಾಗೋದು ಅತೃಪ್ತ ಆತ್ಮಗಳಿಂದಾಗಿ ಅನ್ನೋದು ಕೆಲವರ ನಂಬಿಕೆ. ಈ ಸಂದರ್ಭದಲ್ಲಿ ಮುಕ್ತಿಗಾಗಿ ಪೀಡಿತ ಕುಟುಂಬವು ತಮ್ಮ ಮದುವೆಯನ್ನು ಘನೀಕರಿಸಲು ಸೂಕ್ತವಾದ ಸತ್ತ ಹುಡುಗ ಅಥವಾ ಹುಡುಗಿಯನ್ನ ಹುಡುಕುತ್ತದೆ. ಕೆಲವೊಮ್ಮೆ ಅಗಲಿದ ಆತ್ಮವು ತನ್ನ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯನ್ನ ಹೊಂದಿರುತ್ತದೆ ಮತ್ತು ಸೂಕ್ತವಾದ ವಧುವನ್ನು ಪಡೆಯುವ ಮನೆಯವರನ್ನ ತೋರಿಸುತ್ತದೆ. ಈ ದಿನಗಳಲ್ಲಿ ಒಂದು ಕುಟುಂಬದಲ್ಲಿ ವಿಪತ್ತುಗಳು ಸಂಭವಿಸಿದಾಗ ಪುರೋಹಿತರ ಮೂಲಕ ಪ್ರೇತ ಅಥವಾ ಪಿತೃ ಸಂಸ್ಕಾರ ಕ್ರಿಯೆ ಆಚರಣೆಯನ್ನು ನಡೆಸಲಾಗುತ್ತದೆ. ಹೀಗೆ ಬಳ್ಳಮಂಚದ ಕುಟುಂಬ ಒಂದಕ್ಕೂ ಕುಪ್ಪೆ ಪದವಿನ ಕುಟುಂಬದ ಮಧ್ಯೆಯೂ ಕೂಡಿ ಬಂದಿದೆ ಕುಲೆ ಮದಿಮೆ ಸಂಬಂಧ ಕೂಡುವಿಕೆಯಿಂದ ಹಿಡಿದು ನಿಶ್ಚಿತಾರ್ಥದಿಂದ ಮದುವೆಯ ಎಲ್ಲಾ ಕಾರ್ಯಕ್ರಮಗಳು ಆಟಿ ತಿಂಗಳಲ್ಲಿ ನಡೆಯಬೇಕು ಎಂಬುದು ವಾಡಿಕೆ. ತದಬಳಿಕ ಜೀವಂತವಾಗಿರುವವರ ಮದುವೆಯ ಹಾಗೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಮದುವೆ ಕಾರ್ಯಗಳು ಯಾವ ರೀತಿಯಲ್ಲಿ ನಡೆಯುತ್ತದೆ ಅದೇ ರೀತಿಯಲ್ಲಿ ಸಂಬಂಧಗಳನ್ನು ಹುಡುಕಿದ ಬಳಿಕ ಕುಲ ಗೋತ್ರವನ್ನ ಕೇಳಲಾಗುತ್ತೆ. ಬಳಿಕ ನಿಶ್ಚಿತಾರ್ಥ ಮಾಡಿಕೊಳ್ಳಲಾಗುತ್ತೆ. ನಂತರ ಮದುವೆ ಫಿಕ್ಸ್ ಮಾಡಿ ಹುಡುಗ ಹುಡುಗಿ ನಂಬಿಕೆಯಲ್ಲಿ ಹಿಂಗಾರ ಇಟ್ಟು ಮದುವೆ ಮಾಡಲಾಗುತ್ತೆ. ಮದುವೆಯ ಬಳಿಕ ಎರಡೂ ಕುಟುಂಬಗಳು ಸಂಬಂಧಿಕರು ನಂತರದ ಎಲ್ಲಾ ಕಾರ್ಯಕ್ರಮಗಳಿಗೂ ಎರಡೂ ಕುಟುಂಬಗಳಿಗೂ ಹೇಳಿಕೆಯನ್ನ ನೀಡಲೇಬೇಕು.